ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಪನ್ನೀರ್ ಮೊಮೋಸ್ ಮಾಡುವ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ರುಚಿಯಾದ ಪನ್ನೀರ್ ಮೊಮೋಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ರುಚಿಯಾಗ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬ ಇಷ್ಟ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ನೋಡಿ 1 ಕಪ್ ಆಗುವಷ್ಟು ಸಾಬಕ್ಕಿ ತಗೊಂಡಿದ್ದೇನೆ. ಸಾಗು ಇದನ್ನು ನಾವು ಹುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ನೋಡಿ ನಾವು ಸ್ವಲ್ಪ ಜರಡಿ ಇಟ್ಕೊಳ್ಬೋದು, ಯಾಕಂದರೆ ತರಿ ಇರಬಾರ್ದು. ಇದನ್ನು ಚೆನ್ನಾಗಿ ಜರಡಿ ಇಟ್ಕೋಬೇಕು. ಒಂದು ವೇಳೆ ನೋಡಿ ಇದನ್ನು ಇನ್ನೊಂದು ಸಲ ನಾನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ಪುನಃ ಜರಡಿ ಇಟ್ಕೊಳ್ತೇನೆ. ಒಟ್ಟಾರೆ 1 ಕಪ್ಪು ಸಾಗು ತಗೊಂಡಿದ್ದೇವೆ ನಾವು. ಅದಕ್ಕೆ ನಾನು 1/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಮಕ್ಕಳಿಗೆ ಈ ಥರ ಮೊಮೋಸ್ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತದೆ. ಈಗ ಮಕ್ಕಳಿಗೆ ಸ್ಕೂಲಿಗೆ ರಜೆ ಕೂಡ. ನೋಡಿ, ಹೀಗೆ ನಾವು ಸಂಜೆ ಟೈಮ್ಗೆ ಈ ಥರ ಮೊಮೋಸ್ ಮಾಡಿ ಫ್ಯಾಮಿಲಿ ಜೊತೆ ತಿನ್ನೋದೇ ಒಂದು ಖುಷಿ. ಇನ್ನೂ ಸ್ವಲ್ಪ ನೀರನ್ನು ಹಾಕಿ ನಾನು ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ತುಂಬ ರೆಸಿಪಿಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಇವಾಗ ನೋಡಿ, ಹೀಗೆ ಇದು ಕೈಗೆ ಅಂಟುವ ರೀತಿಯಲ್ಲಿ ನಾವು ಹಿಟ್ಟನ್ನು ಕಲಸಿ ಸ್ವಲ್ಪ ಹೊತ್ತು, ಒಂದು 10ರಿಂದ 15 ನಿಮಿಷ ಹಾಗೆ ಇಟ್ಟು ಬಿಡುವ. ನಾವು ಸಾಗು ಹಾಕಿದ್ದೇವೆ, ಹಾಗಾಗಿ ಇವಾಗ ಒಂದು 10ರಿಂದ 15 ನಿಮಿಷ ಆಯಿತು. ಇವಾಗ ಇದಕ್ಕೆ ನಾನು ನೋಡಿ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸಿ ಸ್ವಲ್ಪನೇ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದು ಬೇಡ. ಇದನ್ನು ಹಿಟ್ಟನ್ನು ಇನ್ನೊಂದು ಸಲ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ನಾನು. ನೋಡಿ, ಎಣ್ಣೆಯನ್ನು ಸೇರಿಸಿ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ಆ ರೀತಿಯಲ್ಲಿ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿ ಆಯಿತು. ನೋಡಿ, ಇದಾಗ ಫಿಲ್ಲಿಂಗನ್ನು ನಾವು ಮಾಡೋದು ಹೇಗೆ ನೋಡುವ. ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದೆ. 1 ಚಮಚ ಬೆಣ್ಣೆ ಹಾಕಿದೆ. ಇದು ಬಿಸಿಯಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಸ್ವಲ್ಪ 1-2 ನಿಮಿಷ ಹೀಗೆ ನಾವು ಹುರ್ಕೋಬೇಕು. ಆಮೇಲೆ ನಾನು ಇದಕ್ಕೆ 1 ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ ಮತ್ತು 1 ಕ್ಯಾರೆಟ್ ಇದೆಲ್ಲವನ್ನು ಸಣ್ಣಗೆ ಹಚ್ಚಿ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ ಕೆಂಪು ಮೆಣಸಿನ ಹುಡಿ 1 ಚಮಚ ಆಗುವಷ್ಟು, ಗರಂ ಮಸಾಲ ಪುಡಿ ಅರ್ಧ ಚಮಚ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಹೊತ್ತು ಆ ತರಕಾರಿ ಬೇಯಬೇಕು. ಹಾಗಾಗಿ ಇವಾಗ ನಾನು ಇಲ್ಲಿ ಮೊದಲೇ ಪನ್ನೀರನ್ನು ಸ್ವಲ್ಪ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಪನ್ನೀರನ್ನು ಕೈಯಲ್ಲಿ ಹುಡಿ ಮಾಡಿ ಇದಕ್ಕೆ ಸೇರಿಸಿದೆ. ಇದನ್ನು ಕೂಡ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ, ಮಸಾಲೆ ಜೊತೆ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್ ಪನ್ನೀರ್ ಮೊಮೋಸ್. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು. ಇದು ಆಯಿತು ನೋಡಿ, 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ, ನಮ್ಮದು ಫಿಲ್ಲಿಂಗ್ ಕೂಡ ರೆಡಿ ಆಯಿತು. ಇವಾಗ ಹಿಟ್ಟು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಕೂಡ ನಾವು ಇವಾಗ ಪೂರಿ ರೀತಿಯಲ್ಲಿ ಲಟ್ಟಿಸ್ಕೋಬೇಕು. ನೋಡಿ, ಇದನ್ನು ಪೂರಿ ರೀತಿಯಲ್ಲಿ ಲಟ್ಟಿಸ್ಕೋಬೇಕು. ಎಷ್ಟು ಸ್ಮೂತಾಗಿ ಉಂಟು ಹಿಟ್ಟು ನೋಡಿ. ಇದನ್ನು ನಾನೀಗ 3 ಪಾರ್ಟಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಸಣ್ಣ ಉಂಡೆಗಳನ್ನು ಕೂಡ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಕೋಬಹುದು. ಇವಾಗ ಈ ಪ್ಲೇಟಿಗೆ ನಾನು ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೇನೆ, ಅದು ಅಂಟಬಾರ್ದು ಅಂತ. ಹಿಟ್ಟನ್ನು ಕೂಡ ಹಾಕೋಬೋದು, ಹಿಟ್ಟಿಗಿಂತ ಎಣ್ಣೆ ಹಾಕ್ಕೊಳ್ಳೋದು ಉತ್ತಮ. ಇವಾಗ ನಾವು ಇದನ್ನು ಲಟ್ಟಿಸ್ಕೊಳ್ಳುವ. ಒಂದು ದೊಡ್ಡ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೋಬೇಕು. ನೋಡಿ, ಹೀಗೆ ಬೇಕಾದರೆ ಸಣ್ಣ ಪೂರಿಯಾಗಿ ಕೂಡ ಲಟ್ಟಿಸ್ಕೋಬಹುದು. ಹೀಗೆ ಇದರಲ್ಲಿ ನಾವು ಸಾಗು ಹಾಕಿರೋದ್ರಿಂದ ಅದು ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಇವಾಗ ನೋಡಿ, ಈ ಥರ ಒಂದು ಸಣ್ಣ ಯಾವುದಾದ್ರೂ ಅಚ್ಚು ಅಥವಾ ಬೌಲ್ ಯಾವುದಾದ್ರೂ ಇದ್ದರೆ ಹೀಗೆ ನೀವು ಅದನ್ನು ಕಟ್ ಮಾಡ್ಕೋಬೋದು ಪೂರಿಯ ರೀತಿಯಲ್ಲಿ, ಅಥವಾ ಸಣ್ಣ ಪೂರಿಗಳನ್ನು ಕೂಡ ಮಾಡ್ಕೋಬಹುದು. ನೋಡಿ, ಹೀಗೆ ನಾನು ಒಂದು ದೊಡ್ಡ ಚಪಾತಿ ಥರ ಮಾಡಿಕೊಂಡು ಹಿಟ್ಟನ್ನು ಅದರಲ್ಲಿ ಹೀಗೆ ಕಟ್ ಮಾಡಿಕೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ಒಂದೊಂದೇ ಪೂರಿಗಳನ್ನು ತಗೊಂಡು ಇದಕ್ಕೆ ಫಿಲ್ಲಿಂಗನ್ನು ಹಾಕಿ ನಾವು ಮೊಮೋಸ್ಗಳನ್ನು ರೆಡಿ ಮಾಡಿಕೊಳ್ಳುವ. ನೋಡಿ, ಫಿಲ್ಲಿಂಗ್ ಕೂಡ ರೆಡಿಯಾಗಿದೆ.
ಈ ಸಣ್ಣ ಸಣ್ಣ ಪೂರಿಗಳು ಕೂಡ ರೆಡಿಯಾಗಿದೆ. ಇದರ ಮಧ್ಯಕ್ಕೆ ಸ್ವಲ್ಪ ಸ್ವಲ್ಪ ಫಿಲ್ಲಿಂಗನ್ನು ಇಟ್ಟು ನೋಡಿ, ನಾನಿಲ್ಲಿ ಸಣ್ಣ ಬೌಲ್ ತಗೊಂಡಿರೋದ್ರಿಂದ ಇದು ಸಣ್ಣ ಸಣ್ಣ ಪೂರಿಗಳಾಗಿದೆ. ಒಂದು ವೇಳೆ ಇಷ್ಟು ಸಣ್ಣದು ಬೇಡ ಅಂತಿದ್ರೆ ಸ್ವಲ್ಪ ದೊಡ್ಡ ಬೌಲಲ್ಲಿ ಕೂಡ ಕಟ್ ಮಾಡ್ಕೋಬೋದು, ಅಥವಾ ನೀವು ಸಣ್ಣ ಸಣ್ಣ ಪೂರಿಗಳನ್ನು ಲಟ್ಟಿಸ್ಕೋಬೋದು. ಹೀಗೆ ನೋಡಿ ಫೋಲ್ಡ್ ಮಾಡ್ಕೋಬೇಕು. ಬೇರೆ ಬೇರೆ ರೀತಿಯಲ್ಲಿ ನಾವು ಮೊಮ್ಮಸ್ಗಳನ್ನು ಮಾಡ್ಬೋದು. ಇದು ಕೂಡ ಈ ಥರ ಕೂಡ ಮಾಡ್ಕೋಬಹುದು, ಅಥವಾ ಇನ್ನೊಂದು ರೀತಿಯಲ್ಲಿ ಕೂಡ ನಿಮಗೆ ತೋರಿಸ್ತೇನೆ, ಆ ರೀತಿಯಲ್ಲಿ ಕೂಡ ಮಾಡ್ಕೋಬಹುದು. ನಾವು ಸಾಗು ಹಿಟ್ಟನ್ನು ತಗೊಳ್ಳೋದ್ರಿಂದ ಸ್ವಲ್ಪ ಅದು ಹೀಗೆ ನಮಗೆ ಫೋಲ್ಡ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಗೊತ್ತೇ ಉಂಟು ನಿಮಗೆ, ಸಾಬಕ್ಕಿ ಸ್ವಲ್ಪ ಸಾಫ್ಟ್ ಅದು ನೀರು ಬಿದ್ದ ತಕ್ಷಣ. ಹಾಗಾಗಿ ಮೈದಾ ಹಿಟ್ಟಾದರೆ ಕರೆಕ್ಟಾಗಿ ನಮಗಿದು ಹೀಗೆ ನೋಡಿ ಫೋಲ್ಡ್ ಮಾಡಲಿಕ್ಕೆಲ್ಲ ಕರೆಕ್ಟಾಗಿ ಬರ್ತದೆ. ಆದರೆ ಸ್ವಲ್ಪ ಆಚೀಚೆ ಆದರೂ ಹೆಲ್ತಿಗೆ ಕೂಡ ಒಳ್ಳೆಯದೇ ಸಾಬಕ್ಕಿ. ನೋಡಿ ಅದು ಸಾಗು ತಂಪು ಕೂಡ. ಇವಾಗ ನಾನು ನೋಡಿ ಹೀಗೆ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಿದ್ದೇನೆ. ನೀವು ಯಾವ ಶೇಪಲ್ಲಿ ನಿಮಗೆ ಸುಲಭ ಅನ್ನಿಸ್ತದೋ ಆ ಶೇಪಲ್ಲಿ ನೀವು ಇದಕ್ಕೆ ಮೊಮ್ಮೋಸ್ಗೆ ಶೇಪ್ಗಳನ್ನು ಕೊಡ್ಕೋಬಹುದು. ನೋಡಿ ಈ ಥರವೇ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಮೊಮ್ಮೋಸನ್ನು ಮಾಡಿ ತೋರಿಸ್ತೇವೆ. ನೋಡಿ ಹೀಗೆ ಮಧ್ಯೆ ಫಿಲ್ಲಿಂಗ್ ಇಟ್ಟು ಇದನ್ನು ಫೋಲ್ಡ್ ಮಾಡಿ ಒಂದು ಫೋರ್ಕ್ ನೈಫಿಂದ ನಾವು ಅದಕ್ಕೆ ನೋಡಿ ಶೇಪ್ ಕೊಟ್ಟು ಹೀಗೆ ಆಮೇಲೆ ಸೈಡನ್ನು ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಶೇಪ್ ಕೊಟ್ಟು ನಾವು ಸೈಡಲ್ಲಿ ಇದನ್ನು ಫೋಲ್ಡ್ ಮಾಡಬೇಕು. ಇಂಥದ್ದೇ ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ಥರ ಹೀಗೆಲ್ಲ ಮೊಮ್ಮಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಾಯಿತು. ಇವಾಗ ನಾವು ಇದನ್ನು ಸ್ಟೀಮ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಡೈರೆಕ್ಟಾಗಿ ನೋಡಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಅದೇ ನೀರಿಗೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಈ ಮೊಮ್ಮಸ್ಗಳನ್ನು ಅದಕ್ಕೆ ಬೇಯಲಿಕ್ಕೆ ಹಾಕ್ಕೋಬೇಕು. ಅದು ಸ್ಟೀಮ್ ಕೂಡ ಮಾಡ್ಕೋಬೋದು. ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಹಬೆಯಲ್ಲಿ ಕೂಡ ಬೇಯಿಸ್ಕೋಬಹುದು. ನೋಡಿ ಹೀಗೆ ಇದೆಲ್ಲವನ್ನು ಮೊಮ್ಮೋಸ್ಗಳನ್ನು ಹಾಕಿ ಒಂದು 10ರಿಂದ 15 ನಿಮಿಷ ನಾವು ಬೇಯಿಸ್ಕೋಬೇಕು. ನೋಡಿ ಹೀಗೆ ಬೇಗ ಬೇಯ್ತದೆ. ನೋಡಿ ನಾನೊಂದು 10 ನಿಮಿಷ ನೀರು ಕುದಿದ ನಂತರ 10 ನಿಮಿಷ ಸಾಕಾಗ್ತದೆ. ಚೆನ್ನಾಗಿ ನೀರು ಕುದಿದ ನಂತರ ನಾವು 10 ನಿಮಿಷ ಇದನ್ನು ಹೀಗೆ ಬೇಯಿಸಿದರೆ ಸಾಕಾಗ್ತದೆ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಎಷ್ಟು ಚೆನ್ನಾಗಿ ಮೊಮ್ಮಸ್ಗಳು ಬೇಯ್ತಾ ಇವೆ. ಇವಾಗ ಇದು 10 ನಿಮಿಷ ಆದ ನಂತರ ನಾವು ಇಲ್ಲಿ ಗ್ಯಾಸನ್ನು ಕೂಡ ಆಫ್ ಮಾಡುವ, ಮತ್ತು ಇದರ ನೀರನ್ನು ನಾವು ಬಸಿಕೋಬೇಕು. ನೋಡಿ ಇದನ್ನೀಗ ನೀರಿಂದ ನಾನು ಬಸಿದು ತೆಗೆದಿಟ್ಕೊಂಡೆ ಒಂದು ಸ್ಟ್ರೈನರಲ್ಲಿ. ಇವಾಗ ನಾನು ಇದಕ್ಕೆ ಒಂದು ಮಸಾಲ ಚಟ್ನಿ ಕೂಡ ಆಗ್ತದೆ. ನಾನು ಅದಕ್ಕೆ ನೋಡಿ ಸ್ವಲ್ಪ ಒಂದು ಪ್ಯಾನಿಗೆ 2 ಚಮಚದಷ್ಟು ಎಣ್ಣೆ ಹಾಕಿದೆ. ಅದಕ್ಕೆ ನೋಡಿ ಸಾಸಿವೆಯನ್ನು ಜಜ್ಜಿ ಹಾಕಿದೆ. ಸ್ವಲ್ಪ 1 ಚಮಚ ಸಾಸಿವೆಯನ್ನು ಜಜ್ಜಿ ಹಾಕಬೇಕು. ಒಂದು ತುಂಡು ಶುಂಠಿಯನ್ನು ಸಣ್ಣಗೆ ಹಚ್ಚಿ ಆ ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಡ, ಒಂದು 2 ನಿಮಿಷ ಸಾಕಾಗ್ತದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಸೋಸ್ಕೊಳ್ಳುವ. ಈ ಎಣ್ಣೆ ಮಾತ್ರ ಸಾಕು ನಮಗೆ. ನೋಡಿ ಈ ಎಣ್ಣೆಯನ್ನು ಒಂದು ಪಾತ್ರೆಗೆ ನಾನು ಸೋಸ್ಕೊಳ್ತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಕೂಡ ಕೊಡ್ತದೆ. ಇದಕ್ಕೆ ಈ ಬಿಸಿಯಾದ ಎಣ್ಣೆಗೆ ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೋಬೇಕು, ಇಲ್ಲದ್ರೆ ಮೆಣಸಿನ ಹುಡಿ ಕೂಡ ಆಗ್ತದೆ. ಇವಾಗ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. 1 ಚಮಚ ಸೋಯಾ ಸಾಸ್, ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನೀವು ಬೇಕಾದರೆ ಟೊಮೆಟೊ ಸಾಸನ್ನು ಕೂಡ ಇಲ್ಲಿ ಬಳಸ್ಕೋಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಈ ಮೊಮ್ಮಸ್ಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದೇ ಮೊಮ್ಮಸ್ಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ತುಂಬ ರುಚಿಯಾಗ್ತದೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ಈ ವಿಡಿಯೋ ನೋಡಿದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಮ್ಮ ಚಾನಲಲ್ಲಿ ತುಂಬ ತುಳುನಾಡ ರೆಸಿಪೀಸ್ಗಳು ಇವೆ, ಅವನ್ನು ಒಮ್ಮೆ ನೋಡ್ಕೊಳ್ಳಿ. ನಿಮಗೆ ನೋಡಿ ರುಚಿಯಾದ ಮೊಮ್ಮೋಸ್ ರೆಡಿ ಆಯಿತು. ಇದು ತಿನ್ನೋದೊಂದೇ ಬಾಕಿ. ನೋಡ್ತಾ ಇರ್ಬೋದು, ನೋಡುವಾಗಲೇ ಗೊತ್ತಾಗ್ತಾ ಉಂಟು, ತುಂಬ ಒಳ್ಳೆ ಟೇಸ್ಟ್ ಕೂಡ ಉಂಟು, ಚೆನ್ನಾಗಿ ಕೂಡ ಬಂದಿದೆ. ನೋಡಿ ಈಗ ನೋಡಿ ಕಟ್ ಮಾಡೋದು ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಉಂಟು. ನೋಡಿ ನಾವು ಸಾಗು ಬಳಸಿರೋದ್ರಿಂದ ತುಂಬ ಸಾಫ್ಟಾಗಿ ಬಂದಿದೆ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.